ಮಂಗಳೂರಿನಲ್ಲಿ 2 ದಿನಗಳಿಂದ ಮಡುಗಟ್ಟಿದ್ದ ಆತಂಕ ಕೊನೆಗೂ ದೂರವಾಗಿದೆ. ಆರೋಪಿಯ ಮುಖಚಹರೆ ಆಟೋ ಚಾಲಕನ ಹೇಳಿಕೆಯನ್ನ ಆಧರಿಸಿ ಬೆನ್ನತ್ತಿದ ಪೊಲೀಸರು ತಾವು ಅಂದ್ಕೊಂಡ ರೀತಿಯಲ್ಲೇ ಬಾಂಬರ್ ಬಲೆಗೆ ಬಿದ್ದಿದ್ದಾನೆ. ಇಷ್ಟಕ್ಕೂ 3 ವರ್ಷಗಳಿಂದ ಮನೆ ಸಂಪರ್ಕ ಕಡಿದುಕೊಂಡಿದ್ದ ಉಡುಪಿ ಮೂಲದ ಆದಿತ್ಯರಾವ್ ಏರ್ಪೋರ್ಟ್ನಲ್ಲಿ ಬಾಂಬ್ ಇಟ್ಟಿದ್ದೇ ರೋಚಕ ಸ್ಟೋರಿ. ತಿಂಗಳ ಹಿಂದೆ ಹೋಟೆಲ್ ಕ್ಯಾಶಿಯರ್ ಆಗಿದ್ದಾತನೇ ಮಂಗಳೂರಿನ ಬಾಂಬರ್. ಆದಿತ್ಯ ಶರಣಾಗುವಂತೆ ಮಾಡಿದ್ದೇ ಸಿಸಿಟಿವಿ ಫುಟೇಜ್. ಕಳ್ಳ ಏನೇ ಮಾಡಿದ್ರೂ ಕ್ಲೂ ಇಟ್ಟೇ ಹೋಗಿರ್ತಾನೆ ಅನ್ನೋ ಹಾಗೆ ಬಾಂಬ್ ತಂದಿಟ್ಟ ಸಿಸಿಟಿವಿ ದೃಶ್ಯ ಆತನ ಕೊರಳು ಹಿಡಿದೇ ಬಿಟ್ಟಿತ್ತು. ಹೌದು, ಮಂಗಳೂರು ಏರ್ಪೋರ್ಟ್ನಲ್ಲಿ ಬಾಂಬ್ ಇಟ್ಟು ಪರಾರಿಯಾಗಿದ್ದ ಆದಿತ್ಯರಾವ್ ಬೆಂಗಳೂರಿಗೆ ತೆರಳಿ ಶರಣಾಗುವಂತೆ ಮಾಡಿದ್ದೇ ಸಿಸಿಟಿವಿ ಫುಟೇಜ್. ಎಸ್, ಆತ ಏರ್ಪೋರ್ಟ್ ಹೊರಗಡೆ ಆಟೋ ಇಳಿದು ಹೋಗಿದ್ದು ಟಿಕೆಟ್ ಕೌಂಟರ್ ಬಳಿ ಬ್ಯಾಗ್ ಎಸೆದು ನಡೆದುಕೊಂಡು ಹೋಗ್ತಾ ಇದ್ದ ದೃಶ್ಯ ಟಿವಿಗಳಲ್ಲಿ ಬರ್ತಾ ಇದ್ದಂತೆ ಪೊಲೀಸರು ಅಲರ್ಟ್ ಆಗಿದ್ರು. ಆರೋಪಿ ಇಂಥವನೇ ಅಂತ ಪಕ್ಕಾ ಮಾಡಿಕೊಂಡಿದ್ದ ಪೊಲೀಸರು ಹುಡುಕಾಟವನ್ನ ಕೂಡ ಆರಂಭಿಸಿದ್ರು. ಇತ್ತ ಆಗಂತುಕನನ್ನ ಕರೆದೊಯ್ದಿದ್ದ ಆಟೋ ಡ್ರೈವರ್ ಕೂಡ ಪೊಲೀಸರಿಗೆ ಖಚಿತ ಸುಳಿವನ್ನೇ ಕೊಟ್ಟಿದ್ದ. ಆರೋಪಿ ಮಂಗಳೂರಿನ ಪಂಪೆಲ್ ಸರ್ಕಲ್ ಬಂದು ಎಸ್ಕೇಪ್ ಆಗಿದ್ದಾನೆ ಎನ್ನುತ್ತಾ ಇದ್ದಂತೆ 3 ತಂಡಗಳಾಗಿ ಸರ್ಚಿಂಗ್ ಆರಂಭಿಸಿದ್ರು. ನಿನ್ನೆ ರಾತ್ರಿ ಹಾಸನ, ಉಡುಪಿ, ಮೈಸೂರು, ಬೆಂಗಳೂರು ಸೇರಿ 30 ಕಡೆ ಸರ್ಚಿಂಗ್ ನಡೆದಿತ್ತು. ಈ ವಿಚಾರವನ್ನ ಅರಿತ ಆದಿತ್ಯರಾವ್ ಇನ್ನು ಅಡಗಿಕೊಳ್ಳಲು ಸಾಧ್ಯವಾಗಲ್ಲ ಅಂತಲೇ ಗೂಡ್ಸ್ ಲಾರಿಯಲ್ಲಿ ಬೆಂಗಳೂರು ಸೇರಿದ ವೇಳೆ ನೇರವಾಗಿ ಡಿಜಿ ಕಚೇರಿಗೆ ತೆರಳಿ ಶರಣಾಗಿದ್ದಾನೆ. ಕಳೆದ ಡಿಸೆಂಬರ್ 16ರಂದು ಮಂಗಳೂರಿನ ಕ್ವಾಲಿಟಿ ರೆಸ್ಟೋರೆಂಟ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದ ಆದಿತ್ಯರಾವ್ ಡಬಲ್ ಗ್ರಾಜ್ಯುಯೇಟ್ ಪದವೀಧರ. ಬಿಇ ಮೆಕ್ಯಾನಿಕಲ್ ಓದಿದ ಬಳಿಕ ಎಂಬಿಎನೂ ಮಾಡಿಕೊಂಡಿದ್ದ. ಹೀಗಿದ್ರೂ ಹೋಟೆಲ್ ಕ್ಯಾಶಿಯರ್ ಹುದ್ದೆಯಲ್ಲಿ ತಿಂಗಳು ತುಂಬುವ ಮೊನ್ನೆ ಜನವರಿ 12ರಂದು ಕೆಲಸವನ್ನ ಬಿಟ್ಟಿದ್ದ. ಬೇರೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಆಗಿದೆಯಂತ ಹೇಳಿ ಹೋಗಿದ್ದ. ಅಲ್ಲಿ ಹೋಟೆಲ್ನಲ್ಲಿದ್ದಾಗ ಆನ್ಲೈನ್ನಲ್ಲಿ ಬಿಳಿ ಪೌಡರ್ ತಂದಿಟ್ಟಿದ್ದು ಅದನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಬಾಂಬ್ ತಯಾರಿಗೆ ಈ ಬಿಳಿ ಪೌಡರ್ ಬಳಕೆ ಮಾಡಿದ್ದಾನೆಯೇ ಅನ್ನೋದು ಗೊತ್ತಾಗ್ತಿಲ್ಲ. ಇನ್ನು ಟಿವಿಯಲ್ಲಿ ಸಿಸಿಟಿವಿ ವಿಡಿಯೋ ನೋಡಿದ ಹೋಟೆಲ್ನವರೇ ಸ್ವತಃ ಪೊಲೀಸರಿಗೆ ಆರೋಪಿ ತಮ್ಮಲ್ಲಿದ್ದ ಅಂತ ಮಾಹಿತಿ ನೀಡಿದ್ದು ತನಿಖೆಗೆ ಬಲವನ್ನ ತಂದುಕೊಟ್ಟಿತ್ತು. ಇಷ್ಟಕ್ಕೂ ಆದಿತ್ಯರಾವ್ ಕಳೆದ 2-3 ವರ್ಷಗಳಿಂದ ಮನೆಯವರ ಸಂಪರ್ಕವನ್ನೇ ಇಟ್ಟುಕೊಂಡಿರಲಿಲ್ಲ. ಈತನ ಇಂತಹ ಕೃತ್ಯಗಳಿಂದ ಬೇಸತ್ತಿದ್ದ ತಂದೆ ಕೃಷ್ಣಮೂರ್ತಿ ಮನೆಗೆ ಬರೋದೇ ಬೇಡ ಎಂದಿದ್ರಂತೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಆದಿತ್ಯನ ತಮ್ಮ ಬ್ಯಾಂಕ್ ಉದ್ಯೋಗಿ ಅಕ್ಷತ್ ರಾವ್ ಅವರು ನೋವು ವ್ಯಕ್ತಪಡಿಸಿದ್ದಾರೆ. ಆತ ನಮ್ಮ ಜೊತೆಗಿಲ್ಲ, ಆತನ ಕೃತ್ಯಕ್ಕೆ ನಾವು ಜವಾಬ್ದಾರಿಯಾಗಲ್ಲ, ಆತನ ಬಗ್ಗೆ ನಮಗೂ ಭಯವಿದೆ, ಪೊಲೀಸರ ತನಿಖೆಗೆ ಎಲ್ಲಾ ಸಹಕಾರವನ್ನ ಕೊಡುವುದಾಗಿ ಹೇಳಿದ್ದಾರೆ. ಹೌದು, ಆದರೆ ನಾವು ಅವನ ಕಾಂಟ್ಯಾಕ್ಟ್ ಆಗಲಿ ಏನಾಗಲಿ ನಮ್ಮ ಹತ್ರ ಇಲ್ಲ ಆಮೇಲಿಂದ. ಮತ್ತು ನಮ್ಮ ತಂದೆ ಆವಾಗಲಿಂದ ಸ್ವಲ್ಪ ಸೆಕ್ಯೂರ್ಡ್ ಆಗಿದ್ದಾರೆ. ನಮ್ಮ ತಂದೆನೂ ಕೂಡ ನಾವು ಈಗ ನಮ್ಮ ಕೆಲಸ ಮಾಡಿ ನಾವು ದುಡಿತೇವೆ. ಅವನನ್ನು ನಾವು ಟೋಟಲಿ ಬಿಟ್ಟಿದ್ದೇವೆ. ಅವನ ಯಾವ ಇದಕ್ಕೂ ನಾವು ಎಂಕರೇಜ್ ಮಾಡಲಿಲ್ಲ. ಮತ್ತು ಅದೇ ರೆಸ್ಪಾನ್ಸಿಬಿಲಿಟಿ ಸಹ ನಮ್ಮದಲ್ಲ. ಯಾಕಂದರೆ ನನ್ನ ಕೆಲಸ ಮಾಡಿಕೊಂಡು ನನ್ನ ದುಡಿತಾ ಇದ್ದೇನೆ. ನಾನು ಅವನಿಗೆ ರೆಸ್ಪಾನ್ಸಿಬಲ್ ಆಗಲಿಕ್ಕೆ ನನ್ನ ಇದಿಲ್ಲ. ನಮ್ಮ ತಂದೆ ಸಹ ಅವ್ರು ಮಾಡೋ ಪ್ರಯತ್ನ ಎಲ್ಲ ಪಟ್ಟಿದ್ದಾರೆ ಅವನನ್ನು ಸರಿ ಮಾಡಲಿಕ್ಕೆ. ಆದರೆ ಅವನು ಸರಿಯಾಗುವ ಇದರಲ್ಲಿ ಕಾಣಿಸ್ಲಿಲ್ಲ. ಅದಕ್ಕೆ ನಾವು ಟೋಟಲಿ ಬಿಟ್ಟಿದ್ದೇವೆ. 1-2 ವರ್ಷ ಆಯಿತು ಅವನ ಕಾಂಟ್ಯಾಕ್ಟ್ ಇಲ್ಲದೆ, ಯಾವುದೇ ರೀತಿ ಕಾಂಟ್ಯಾಕ್ಟ್ ಇಲ್ಲ. ಇದೇ ವೇಳೆ ಬಾಂಬ್ ಪತ್ತೆ ಘಟನೆ ಬಗ್ಗೆ ಮಾಜಿ ಸಚಿವ ಯುಟಿ ಖಾದರ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಆದಿತ್ಯರಾವ್ ಒಬ್ಬನಿಂದ ಈ ಕೃತ್ಯ ಮಾಡಲು ಸಾಧ್ಯವಿಲ್ಲ. ಘಟನೆಯ ಹಿಂದೆ ದೊಡ್ಡ ಸಂಚು ಇದೆ. ಆರೋಪಿಯನ್ನ ಈಗ ಮಾನಸಿಕ ಅಸ್ವಸ್ಥನಾಗಿ ಬಿಂಬಿಸುವುದು ಸರಿಯಲ್ಲ. ಯಾರು ಕೃತ್ಯವನ್ನ ಮಾಡಿಸಿದ್ದಾರೆ ಎನ್ನುವುದನ್ನ ಪತ್ತೆ ಮಾಡಬೇಕು ಎಂಬುದಾಗಿ ಮಾಜಿ ಸಚಿವ ಯುಟಿ ಖಾದರ್ ಆಗ್ರಹಿಸಿದ್ದಾರೆ. ಅವನಿಂದ ಮಾಡಿಸೋದವ್ರು ಯಾರು? ಇದು ಒಬ್ಬನೇ ಮಾಡಲಿಕ್ಕೆ ಅವನಿಗೆ ಇಷ್ಟು ಐಡಿಯಾ ಬರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಒಬ್ಬನೇ ಇದನ್ನೆಲ್ಲ ಫಿಕ್ಸ್ ಮಾಡೋಂಥ ಯೋಜನೆ ಅವನಿಗೆ ಬರ್ತಾ ಇಲ್ಲ, ಗೊತ್ತಿಲ್ಲ.
ಯಾಕೆಂತ ಹೇಳಿದರೆ ಅವ್ನು ತಲೆ ಸರಿ ಅಂತ ಹೇಳ್ತಾರೆ. ಇದೆಲ್ಲ ತಲೆ ಸರಿ ಉಂಟಾ? ಫಿಕ್ಸ್ ಮಾಡಲಿಕ್ಕೆ, ಏರ್ಪೋರ್ಟ್ ಅಂತ ಗೊತ್ತಾಗಲಿಕ್ಕೆ, ನಡ್ಕೊಂಡು ಹೋಗೋ ಕ್ಯಾಪ್ ಆಗಲಿಕ್ಕೆ, ಅಲ್ಲಿಂದ ಆಗ ಸರಿ ಇದ್ದಾನ? ಈಗ ಸಿಕ್ಕಿದಾಗ ಮಾತ್ರ ಇವನು ಸರಿ ಇಲ್ವಾ? ಸೊ ಇದರ ಹಿಂದೆ ದೊಡ್ಡ ಮಟ್ಟದ ಸಂಚಿದೆ, ಷಡ್ಯಂತ್ರ ಇದೆ. ಇದು ಇವತ್ತು ಬಹಿರಂಗ ಆಗಬೇಕು. ಒಟ್ಟಿನಲ್ಲಿ ಮಂಗಳೂರಿನ ಜನ ದೊಡ್ಡ ದುರಂತವೊಂದರಿಂದ ಪಾರಾಗಿದ್ದಾರೆ. ಆರೋಪಿ ಏನೋ ಸಿಕ್ಕಿಬಿದ್ದಿದ್ದಾನೆ. ಆದರೆ ಆತನ ಕೃತ್ಯಕ್ಕೆ ಸಹಕರಿಸಿದವರು ಯಾರೆನ್ನೋದು ಬಯಲಾಗಬೇಕಾಗಿದೆ. ಆದಿತ್ಯ ರಾವ್ ಜೊತೆ ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.